ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಗಳಿಸಿದ ಜಿಲ್ಲೆಯ 18 ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನಗರದ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಸನ್ಮಾನಿಸುವ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ರಲ್ಲಿ 625 ಅಂಕ ಗಳಿಸಿದ 18 ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿಯವರು ಅಭಿನಂದಿಸಿದರು. ತದಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮುಂಚೂಣಿಯ ಸ್ಥಾನದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದೇವೆ. ಪ್ರತಿ ವರ್ಷ ಕೂಡ ಮಹತ್ತರ ಸಾಧನೆಯನ್ನ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಎಂದು ಹೇಳಿದರು. 25,000ಕ್ಕಿಂತಲೂ ಜಾಸ್ತಿ ಜನ ಸ್ಟೂಡೆಂಟ್ಸ್ಗಳು ತೇರ್ಗಡೆ ಆಗೋದ್ರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆ ಎ ಗ್ರೇಡ್ ಅನ್ನು ಪಡ್ಕೊಂಡು ಪಾಸ್ ಆಗಿರುವಂಥದ್ದು. ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಕ್ಷರತೆ ಮತ್ತು SSLC PUC ಪರ್ಫಾರ್ಮೆನ್ಸ್ ಅನ್ನು ನಾವು ತಗೊಂಡ್ರೆ ಪ್ರತಿ ಸಲನೂ ಕೂಡ ನಾವು ಮುಂಚೂಣಿಯಲ್ಲಿ ಇರುವಂತಹ ಒಂದು ಜಿಲ್ಲೆ. ಮೇ ಬಿ ಬೇರೆ ಜಿಲ್ಲೆಗಳ ಇನ್ನೂ ಹೆಚ್ಚಿನ ಪ್ರಗತಿಗೆ ನಮ್ಮಲ್ಲಿ ರಿಲೇಟಿವ್ ಪರ್ಫಾರ್ಮೆನ್ಸ್ ವೈಸ್ ಒಳಗಡೆ ನಮ್ಮದು ಕೆಳಗಡೆ ಹೋಗಿದೆ ಅನ್ನೋದನ್ನ ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದು ಇಂಪಾರ್ಟೆನ್ಸು ಮತ್ತೆ ಪ್ರತಿ ಸಲದ ಪರ್ಫಾರ್ಮೆನ್ಸು ಯಾವಾಗಲೂ ಕೂಡ ನೋಟಿಸ್ ಆಗಲ್ಲ ಅನ್ನುವಂಥದ್ದು ಬರೋದೇ ಇಲ್ಲ. ಪ್ರತಿ ಸಲ ಏನಾದರೂ ಒಂದು ಪೊಸಿಷನ್ಸ್ಗಳಲ್ಲಿ ನಾವು ಅದನ್ನು ಬಹಳ ಒಳಗಡೆ ಆಗುವಂಥದ್ದು. ಈ ಒಂದು ಪಾಯಿಂಟಲ್ಲಿ ನಾವು ಅಟ್ಲೀಸ್ಟ್ ಒಂದು ಜನರೇಷನ್, ಅವಾಗ 30 ವರ್ಷಕ್ಕೆ ಒಂದು ಜನರೇಷನ್ ಅಂತ ಹೇಳ್ತಾ ಇದ್ರು, ನನಗನ್ಸುತ್ತೆ ಈಗ 5-10 ವರ್ಷಕ್ಕೆ ಒಂದೊಂದು ಜನರೇಷನ್ ಚೇಂಜ್ ಆಗುತ್ತೆ. ನಂತರ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಕುಮಾರ್ ಅವರು, ಎಸ್ಎಸ್ಎಲ್ಸಿಯಲ್ಲಿ 18 ಮಂದಿ ವಿದ್ಯಾರ್ಥಿಗಳು ಪೂರ್ಣ ಅಂಕ ಗಳಿಸುವ ಮೂಲಕ ತಮ್ಮ ಮನೆಗೆ, ಜಿಲ್ಲೆಗೆ ಮತ್ತು ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಗೆ ಅನ್ನಿಸ್ತು, ನಾವು SSLC ಓದಬೇಕಾದ್ರೆ ನಿಮ್ಮಷ್ಟು ನಾವು ಮಾತಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ ತುಂಬಾ ಕಡಿಮೆನೇ ಇತ್ತು. ಈಗ ನಾವೆಲ್ಲರೂ IAS ಆಫೀಸರ್ಸ್ ಆಗಿದ್ರು ಕೂಡ ನಾವು ನಿಮ್ಮ ಥರ ಏನಾದರೂ SSLC ಇವಾಗ ಒಂದು ವರ್ಷ ಓದಿದ್ರೆ ನಿಮ್ಮ ಥರ 625 ಮಾರ್ಕ್ಸ್ ತೆಗಿಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಸೊ ದಿಸ್ ಇಸ್ ಫ್ಯಾಕ್ಟ್ ಆಲ್ಸೋ. ನಮ್ಮ ಜನ್ರೇಷನ್ಗೂ ಇವಾಗಿನ ಜನ್ರೇಷನ್ಗೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ಮತ್ತು ನಿಮ್ಮೆಲ್ಲರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆ ರೀತಿ ಇದೆ. ಮತ್ತು ಒಳ್ಳೆಯ ಒಂದು ಎಫರ್ಟನ್ನು ಹಾಕಿರೋದ್ರಿಂದ ನೀವೆಲ್ಲ ಒಂದು ಒಳ್ಳೆಯ ಸಾಧನೆ ಮಾಡಿದ್ದೀರ. ನೀವೆಲ್ಲರೂ ಹೇಳ್ಬೇಕಾದ್ರೆ ಎಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದರು ಅನ್ನೋದನ್ನ ನೀವು ಗುರುತು ಮಾಡಿದ್ರಿ. ಅದು ಬಹಳ ಮುಖ್ಯ. ಯಾವಾಗ ನಾವು ಮೇಲೆ ಬರ್ಬೇಕಂತ ಹೇಳಿದ್ರೆ ನಮಗೆ ಎಲ್ಲ ರೀತಿಯಿಂದಲೂ ಕೂಡ ಪರಿಸರ ಚೆನ್ನಾಗಿರಬೇಕು. ಶಾಲೆ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ನಿಮ್ಮ ಜೊತೆ ಇರುವಂಥ ಸ್ನೇಹಿತರಾಗಿರ್ಬೋದು, ಅವರೆಲ್ಲರೂ ಕೂಡ ಬಹಳ ಮುಖ್ಯ. ಬಳಿಕ ವಿದ್ಯಾರ್ಥಿಗಳೊಂದಿಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಕುಮಾರ್ ಅವರು ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸುಧಾಕರ್, ವಿದ್ಯಾರ್ಥಿಗಳ ಹೆತ್ತವರು, ಶಿಕ್ಷಕರು ಹಾಜರಿದ್ದರು. ಶರಸಾದ್ಯನ್, V4 ನ್ಯೂಸ್, ಮಂಗಳೂರು.